ಥಿಯಾಸಾಫಿಕಲ್ ಸೊಸೈಟಿಯಲ್ಲಿ ಸ್ವಯಂ ಚಿಕಿತ್ಸೆ ಹಾಗೂ ಅಂತರಂಗದ ಬೆಳವಣಿಗೆ ಎಂಬ ಕಾರ್ಯಾಗಾರವು ನಗರದ ಕೋಡಿಯಲ್ ಬೈಲ್ ಥಿಯಾಸಾಫಿಕಲ್ ಸೊಸೈಟಿಯಲ್ಲಿ ನಡೆಯಲಿದೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ರೋಹನ್ ಮೈಕೆಲ್ ರವರು, ಅಕ್ಟೋಬರ್ ತಿಂಗಳಿನಿಂದ ಪ್ರತಿ ಶನಿವಾರ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಕಾರ್ಯಾಗಾರವು 12 ವಾರಗಳ ಕಾಲ ನಡೆಯಲಿದ್ದು, ಇದೊಂದು ನೂತನ ಅವಕಾಶವಾಗಿದ್ದು, ಸ್ವಯಂ ದೈಹಿಕ ಶಕ್ತಿಯನ್ನ ಬಳಸಿಕೊಂಡು ಔಷಧಿಗಳ ಸಹಾಯವಿಲ್ಲದೆ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳಬಹುದಾಗಿದೆ ಹಾಗೂ ಮಾನಸಿಕ ಒತ್ತಡದಿಂದ ಮುಕ್ತಿಗೊಳಿಸಬಹುದು ಎಂದವರು ತಿಳಿಸಿದರು. ಈ ವರ್ಕ್ಶಾಪ್ ಶನಿವಾರ ಅಂದರೆ 13ನೇ ತಾರೀಕು ಅಕ್ಟೋಬರ್ 5:30 ಗಂಟೆಯಿಂದ ಎವ್ರಿ ಶನಿವಾರ ಒಂದು 15 ವಾರ ಕಂಟಿನ್ಯೂಸ್ ಆಗಿ ನಾವು ಈ ವರ್ಕ್ಶಾಪ್ ಅನ್ನು ಕಂಡಕ್ಟ್ ಮಾಡ್ತೇವೆ. ಇದರಲ್ಲಿ ಲಾಸ್ಟ್ 3 ವರ್ಷದಿಂದ ಹಲವಾರು ನಾಗರಿಕರಿಗೆ ಇದರಿಂದ ಪ್ರಯೋಜನ ಪಡೆದಿದ್ದಾರೆ. ಇದರಲ್ಲಿ ಬಹಳ ಪ್ರೊಫೆಷನಲ್ಸ್ ಆಗಲಿ, ಲಾಯರ್ಸ್ ಆಗಲಿ, ಟೀಚರ್ಸ್ ಆಗಲಿ, ಬಹಳಷ್ಟು ಜನ ಈ ಪ್ರೊಫೆಷನಲ್ಸ್ ಸಹ ಈ ವರ್ಕ್ಶಾಪಲ್ಲಿ ಇದು ಮಾಡಿ ಅಂದರೆ ಪ್ರಯೋಜನ ಪಟ್ಟು 2 ವಿಷಯ ಇದರಲ್ಲಿ ನಮ್ಮದು ಮೇನ್ ಒಂದು. ಮಾಧ್ಯಮಗೋಷ್ಠಿಯಲ್ಲಿ ಅಧ್ಯಕ್ಷರಾದ ತುಪ್ಪೆಕಲ್ಲು ನರಸಿಂಹ ಶೆಟ್ಟಿ, ಕಾರ್ಯದರ್ಶಿ ಸೋಮಶೇಖರ್ ಬಿಎಂ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.